ಕೃಷಿ ಮಾಡುವಾಗ ಭೂಮಿಯಲ್ಲಿ ನೀತಿ ಸಿಕ್ಕಿದೆ. ನಮಗೆ ತುರ್ತಾಗಿ ಹಣ ಬೇಕಾದ ಕಾರಣ ಕಡಿಮೆ ಬೆಲೆಯಲ್ಲಿ ಚಿನ್ನ ಕೊಡ್ತೇವೆ. ಹೀಗಂತ ಯಾರಾದರೂ ನಿಮ್ಮ ಬಳಿ ಬಂದು ಹೇಳಿದ್ರೆ ಎಚ್ಚರವಾಗಿರಿ. ಯಾಕೆಂದ್ರೆ ಇಂತಹ ಕತೆ ಹೇಳಿ ನಕಲಿ ಚಿನ್ನ ನೀಡಿ ವಂಚಿಸುವ ತಂಡವೊಂದು ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿದೆ. ನಗರದ ನಾಗುರಿ ಬಳಿ ಇದೇ ಕತೆ ಹೇಳಿಕೊಂಡು ಅಂಗಡಿಯವರೊಬ್ಬರನ್ನ ವಂಚಿಸಲು ಪ್ರಯತ್ನಿಸಿದ್ದಾರೆ. ಮಹಿಳೆ ಹಾಗೂ 4 ಯುವಕರ ತಂಡ ಈ ಪ್ರಯತ್ನ ಮಾಡಿ ತಗಲಾಕೊಂಡಿದ್ದಾರೆ. ಮೊದಲಿಗೆ ಅಸಲಿ ಚಿನ್ನ ನೀಡಿ ಪರೀಕ್ಷಿಸಲು ಹೇಳಿದ್ದು, ಪರೀಕ್ಷೆ ವೇಳೆ ಅದು ಅಸಲಿಯೇ ಆಗಿತ್ತು. 2 ಲಕ್ಷಕ್ಕೆ ಮತ್ತೊಂದು ಚಿನ್ನ ನೀಡಿದ್ದು ಅದು ನಕಲಿಯಾಗಿತ್ತು. ಆದರೆ ಇಂತಹ ವಂಚನೆ ಬಗ್ಗೆ ಮೊದಲೇ ಅನುಮಾನ ಇದ್ದ ಅಂಗಡಿಯವರು ಈ ಚಿನ್ನ ಕೂಡ ಪರೀಕ್ಷೆ ಮಾಡುವುದಾಗಿ ಹೇಳಿದ್ದಾರೆ. ಈ ವೇಳೆ ಬಂಡವಾಳ ಬಯಲಾಗುತ್ತದೆ ಎಂದು 4 ಯುವಕರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆದರೆ ಜೊತೆಯಲ್ಲಿದ್ದ ಮಹಿಳೆಯನ್ನ ಅಂಗಡಿಯವರು ಹಿಡಿದಿಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಡಿಮೆ ಬೆಲೆಗೆ ಇಂತಹ ಮೋಸದ ಕತೆ ಹೆಣೆದು ಚಿನ್ನದ ಆಸೆ ತೋರಿಸಿ ವಂಚಿಸೋ ದೊಡ್ಡ ತಂಡವೇ ಇಲ್ಲಿ ಕಾರ್ಯಾಚರಿಸ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಇಂತಹವರ ಬಗ್ಗೆ ಎಚ್ಚರವಾಗಿರುವುದು ಒಳ್ಳೆಯದು. ಇನ್ನೊಂದು ಪುಂಜು ಬೈದುಂಡು ಬಂಗಾರ ನಿಧಿ ತಿಕ್ಕಿದ್ರು ಒಂದು ನಿಧಿ ತಿಕ್ಕಿದ್ರು ಇಂದ್ವೆ ಪುಂಜು ಬಾಕಿಲ್ ಪಾಡು ದೀತಾನ ಮತ್ತೆ ಒಂಜಿ 4-5 ಕೆಜಿ ಉಪ್ಪು ಬಂಗಾರಿಂದು ಬಂಗಾರ ಹತ್ತು ನಕಲಿ ಬಂಗಾರ ಎಂಕ್ಲೆ ಮಾರ ಬೈದೀನಿ ಅಂಚ ತೂರ್ಲ ಹೆಂಚಿನ ಬಂದು ಜನಕುಲು ಬರೋ ಜಾಗ್ರತೆ ಉಪ್ಪೋಡು ಇಂದೆ ಪೂರ ಮರಲ వచ్చి ಎಂಚಿನ ಅಂಡ್ಲ ನಿಕಲು ಪೊಂಜು ನಕಲು ಪೂರ ನಂಬೊಚ್ಚಿ अंजो नकल नंबोची इंद्रिया पंजो चले इंद्रिया पंजो सुनो तो सही। हाँ क्या है सुनो क्या बोला हमको कि 2000 रुपये देते भैया। सुनो 2000 रुपये भैया देते बोले। हम आए, मेरे को 4 बेटी है, पेट भरना मुश्किल है भैया, सच बोल रहे, 4 बेटी है।